ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆಯ ಸಹಯೋಗದಲ್ಲಿ ಪತ್ರಕರ್ತರು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಹಮ್ಮಿಕೊಂಡಿದ್ದ ಸ್ವಉದ್ಯೋಗ ಮಾಹಿತಿ ಶಿಬಿರವನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಪತ್ರಕರ್ತರಿಗೆ ತರಕಾರಿ ಗಿಡಗಳನ್ನು ಸಾಂಕೇತಿಕವಾಗಿ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಪಾಲಿಸಿಯನ್ನು ರೈತರಿಗೆ ವಿತರಿಸಲಾಯಿತು. ನಂತರ ಮಾತನಾಡಿದ ಅವರು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಸ್ವಉದ್ಯೋಗವನ್ನು ಸೂಕ್ತವಾದ ಮಾಹಿತಿಯೊಂದಿಗೆ ಮಾಡುವುದರಿಂದ ಸದೃಢ ಸಮಾಜ ನಿರ್ಮಾಣಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಹೇಳಿದರು. ಇಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು ಗಮನಿಸಿದ ಹಾಗೆ ಪತ್ರಕರ್ತ ಮತ್ತು ಅಧಿಕಾರಿಗಳ ಒಂದು ಬಾಂಧವ್ಯ ಏನಿದೆ ಇದು ಬೇರೆ ರೀತಿ ಒಳಗಡೆ ಇರುವಂಥ ಒಂದು ಪ್ರಕರಣಗಳನ್ನು ಕೊಡ್ತಾ ಇರುವಂಥ ಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘ ಎಷ್ಟು ಉದ್ಯೋಗಮುಖವಾಗಿರುವಂತಹ, ಸಮಾಜಮುಖಿಯಾಗಿರುವಂತಹ ಜನರಿಗೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಇವನ್ ಪತ್ರಕರ್ತರಿಗೂ ಕೂಡ ಹೇಗೆ ಅವೇರ್ನೆಸ್ಸನ್ನು ಮೂಡಿಸಬೇಕು, ಯಾವ ರೀತಿ ನಮ್ಮ ಆದಾಯವನ್ನು, ನಮ್ಮ ದುಡಿಮೆಯನ್ನು ಸ್ವಉದ್ಯೋಗಗಳ ಮುಖಾಂತರ ನಾವು ಜನರೇಟ್ ಮಾಡ್ಕೋಬೇಕು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ಈ ಒಂದು ಸ್ವಉದ್ಯೋಗ ಮಾಹಿತಿ ಶಿಬಿರವನ್ನು ಮಾಡ್ತಾ ಇರೋ ಇದನ್ನು ಕೇಳಿದ್ರೆ ಡೆಫಿನೆಟ್ಲಿ ಇದು ಅಪ್ರಿಷಿಯೇಬಲ್. ನಾನು ಜಿಲ್ಲಾಡಳಿತದ ವತಿಯಿಂದ, ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್ನ ವತಿಯಿಂದ, ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಯೊಬ್ಬ ಅಧ್ಯಕ್ಷರಿಂದ ಹಿಡಿದು ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಜಿಲ್ಲಾಡಳಿತದ ವತಿಯಿಂದ ನಾನು ಉತ್ತಮವಾದ ನನ್ನ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇದುವರೆಗೆ ಅಂತಂದರೆ ಯಾವ ಮೇಬಿ ಥಿಂಕ್ ನನಗನ್ಸಿದ ಮಟ್ಟಿಗೆ ಯಾವ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳು ಆಗಲ್ಲ. ಪತ್ರಕರ್ತರು ಅನ್ನುವಂಥ ಒಂದು ವಿಷಯಗಳಲ್ಲಿ ಬಂದಾಗ ಬೇರೆ ಬೇರೆ ರೀತಿ ಏನೋ ಅಧಿಕಾರಿಗಳು ಪತ್ರಕರ್ತರು ಎದುರು ನಿಂತುಕೊಂಡು ಕೆಲಸ ಮಾಡುವ ಒಂದು ಪರಿಸ್ಥಿತಿ ಬೇರೆ ಕಡೆ ಇರಬೇಕಾದಾಗ ಇಲ್ಲಿ ಪತ್ರಕರ್ತರ ಜೀವನವನ್ನು ಒಂದು ಮೊರಾಲಿಟಿ ಒಳಗಡೆ ನೈತಿಕತೆಯಿಂದ ಬದಲಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು. ಮತ್ತು ಅವರ ಒಂದು ಕೋವಿಡ್ನ ನಂತರದಲ್ಲಿ ಆರ್ಥಿಕ ಪರಿಸ್ಥಿತಿಯ ಒಂದು ಹಿನ್ನೆಲೆ ಒಳಗಡೆ ಆಗಿರುವಂಥ ಬದಲಾವಣೆಗಳಲ್ಲಿ ಅವರ ಒತ್ತಡ, ಕೌಟುಂಬಿಕ ಒತ್ತಡವನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಯೋಚನೆ ಮಾಡಿರುವಂಥ ಅಧ್ಯಕ್ಷರು, ಅವರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಎಂಥ ಒತ್ತಡದಲ್ಲೂ ಬಂದು, ಎಂಥ ಸೆಟ್ಟಲ್ಲಿದ್ದಾಗಿ ಬಂದು ಕನ್ವಿನ್ಸ್ ಮಾಡಿ ಪ್ರೋಗ್ರಾಮ್ಗೆ ಒಪ್ಪಿಸಿ ಹೋಗ್ಬಿಡ್ತಾರೆ. ನಾನು ಶ್ರೀನಿವಾಸ್ ಬರೋದಕ್ಕಾಗಲ್ಲ ಹಾಗೆ ಅಂತ ಇಲ್ಲ ಸರ್, 5 ನಿಮಿಷದಲ್ಲಿ ನಾನು ಕೆಲವೊಂದು ಸಲ ಅವ್ರಿಗೆ ಆಗದೆ ಇರೋ 10:30 ಪ್ರೋಗ್ರಾಮಿಗೆ 10 ಗಂಟೆಗೆ ಮಾಡೋಕ್ಕಾಗುತ್ತೆ, ಆಯಿತು ಸರ್ ಅದಕ್ಕೂ ರೆಡಿ, 10 ಗಂಟೆಗೆ ಬನ್ನಿ ಅಂತ ಇದ್ದಾರೆ. ಡೆಫಿನೆಟ್ಲಿ ಐ ಥಿಂಕ್ ದಿಸ್ ಇಸ್ ಎ ಗುಡ್ ಥಿಂಗ್. ಒಂದು ಜಿಲ್ಲೆ ಅಂತೇಳಿ ಹೇಳಿದಾಗ ಒಂದು ಹೆಲ್ತಿಯಾಗಿರುವಂಥ ಕ್ರಿಟಿಸಿಸಮ್ಸ್ಗಳು ಬೇಕು. ಒಂದು ಮೀಡಿಯಾದ ಮಾರ್ಗದರ್ಶನ ಕೂಡ ಒಂದು ಆಡಳಿತ ವ್ಯವಸ್ಥೆ ಒಳಗಡೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಯಾಕೆಂದರೆ ಯಾವುದೇ ಒಂದು ಅಂಗ, ಏನು ನಮ್ಮ ಒಂದು ಕಾರ್ಯಾಂಗ ಆಗಿರ್ಬೋದು, ರಾಜ್ಯಾಂಗ ಆಗಿರ್ಬೋದು, ಮತ್ತು ಶಾಸಕಾಂಗ ಆಗಿರ್ಬೋದು, ಇದಕ್ಕೆ ಒಂದು ದೊಡ್ಡಗಡೆ ಆಗಿ 4ನೇ ಅಂಗವಾಗಿ ಏನು ಕೆಲಸ ಮಾಡ್ತಾರೆ, ಆ ದಕ್ಷಿಣ ಕನ್ನಡದಲ್ಲಿ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದು. ಡೆಫಿನೆಟ್ಲಿ ನನಗೆ ಏನು ಈಗ 2 ವರ್ಷ ಫುಲ್ಫಿಲ್ ಆಗಿದೆ, 2 ವರ್ಷ ಮುಗಿದಿದೆ. ಮೇ ಬಿ ಐ ಥಿಂಕ್ ಇನ್ ಕೇಸ್ ಏನಾದರೂ ಒಂದು ಉತ್ತಮವಾದಂಥ ಒಂದು ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅಂದರೆ ಅದು ಮಾಧ್ಯಮ ಮಿತ್ರಗಳ ಮುಖಾಂತರ ಕೂಡ ನನಗೆ ಎಲ್ಲರೂ ಕೂಡ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗಳಲ್ಲೂ ಸರ್ ಈ ಥರ ತಪ್ಪಾಗ್ತಾ ಇದೆ, ಈ ಥರ ಸರಿ ಮಾಡ್ಕೋಬೋದು ಅನ್ನುವಂಥ ಒಂದು ಫೀಡ್ಬ್ಯಾಕ್ ಪ್ರತಿಯೊಬ್ಬರಿಂದ ಬರ್ತಾ ಇರೋದ್ರಿಂದಲೇ ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡೋದಕ್ಕೆ ಅಟ್ಲೀಸ್ಟ್ ಕಂಪ್ಲೀಟ್ಲಿ ನಾವೆಲ್ಲ ಸರಿ ಮಾಡೋಕ್ಕಾಗದೇ ಇರ್ಬೋದು, ಆದರೂ ಕೂಡ ಒಂದು ಬದಲಾವಣೆಯ ದಾರಿಯೊಳಗಡೆ ಒಂದು ಉತ್ತಮವಾದಂಥ ಆಡಳಿತ ಕೊಡೋದ್ರೊಳಗಡೆ ಮಾಧ್ಯಮಗಳ ಸಹಕಾರ ಭಾಳ ಇಂಪಾರ್ಟೆಂಟ್ ಆಗಿದೆ. ಅದರ ಈ ಸ್ವಉದ್ಯೋಗದ ಮಾಹಿತಿ ಏನು ತರಕಾರಿಯನ್ನು ಬೆಳೆಯೋದಾಗಿರ್ಬೋದು, ಹೈನುಗಾರಿಕೆಯನ್ನು ಮಾಡೋದಾಗಿರ್ಬೋದು, ಫಿಶಿಂಗನ್ನು ಮಾಡೋದಾಗಿರ್ಬೋದು, ಇವೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಬೇಕು. ಈ ಥರ ಒಂದು ಇದರೊಳಗಡೆ ಕೂಡ ಒತ್ತಡದ ಜೀವನದಲ್ಲೂ ಕೂಡ ನಮ್ಮ ಕೌಟುಂಬಿಕ ಆರ್ಥಿಕ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳ್ತಾ ಇರೋದು ಭಾಳ ರಿಲೆವೆಂಟ್ ಆಗಿದೆ. ಬರೀ ಇದು ಪತ್ರಕರ್ತರಿಗೆ ಅಷ್ಟೆಲ್ಲ, ಈಗ ಅಧಿಕಾರಿಗಳಿಗೂ ಕೂಡ ಅವಶ್ಯಕವಾಗಿರೋದು. ಪ್ರತಿ ಸಲ ತರಕಾರಿ ತೊಗೊಳಕ್ಕೆ ಹೋದಾಗ ಎಷ್ಟು ಇದರೊಳಗಡೆ ನಾನು ಅದನ್ನೇ ಕೇಳ್ತಾ ಇದ್ದೆ, ಒಂದು ಸೊಪ್ಪು ಕಟ್ಟು ಇದನ್ನು ತೊಗೊಳಕ್ಕೆ ಹೋದಾಗ 40 ರೂಪಾಯಿ ಅಂತೇಳಿ ನಾನು ಒಂದು ಕೊಟ್ಟು ಇಷ್ಟು ತೊಗೊಂಬಪ್ಪ ಅಂತ ಹೇಳಿದ್ರೆ ಇಲ್ಲ ಸರ್ ಅದು ಜಾಸ್ತಿ ಆಗಿದೆ ಅಂತೇಳಿ ಕೇಳಿದಾಗ ಡೆಫಿನೆಟ್ಲಿ ಎಲ್ಲೆಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ನಾವು ಒಂದು ವಿ ಆರ್ ಆಲ್ ಬ್ಲೆಸ್ಡ್ ವಿತ್ ಒಂದು ಗುಡ್ ರೇಂಜ್ ಮತ್ತು ಗುಡ್ ಹ್ಯುಮಿಡಿಟಿ ಇರೋವಂಥ ನಮಗೆ ಒಳ್ಳೆಯದಾದಂಥ ತರಕಾರಿಗಳನ್ನು ಬೆಳ್ಕೊಳ್ಳೋದಕ್ಕೆ ನಮಗೆ ಒಂದು ಅವಕಾಶಗಳಿದ್ದಾವೆ. ಹಾಗಾಗಿ ಅದರ ಒಂದು ಸದ್ಬಳಕೆ
ಅಂತೇಳಿ ನಾನು ಭಾವಿಸ್ತೀನಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡುತ್ತಾ, ಸ್ವ ಉದ್ಯೋಗ ಮಾಡಲು ಮೊದಲು ಆಸಕ್ತಿ ಮುಖ್ಯ, ಜೊತೆಗೆ ಆ ಕ್ಷೇತ್ರದ ಮಾಹಿತಿ, ಕೌಶಲ್ಯ, ಸರ್ಕಾರದ ಸಹಾಯವನ್ನು ಪಡೆದುಕೊಂಡು ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬಹುದು ಎಂದು ತಿಳಿಸಿದರು. ಪತ್ರಿಕಾ ರಂಗ ಅಂತ ಹೇಳಿದರೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು 4ನೇ ಅಂಗ. ಅದರ ಬಹುದೊಡ್ಡ ಜವಾಬ್ದಾರಿ ಅಂದರೆ ಸಮಾಜವನ್ನು ಆರೋಗ್ಯಕರ ಸಮಾಜವನ್ನಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಆರೋಗ್ಯಕರವಾಗಿರುವಂಥ ಪತ್ರಿಕಾ ರಂಗ ಇರಬೇಕು. ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ಆಲೋಚನೆಗಳು, ಚಿಂತನೆಗಳು ಆರೋಗ್ಯಕರವಾಗಿರಬೇಕು. ಅವೆಲ್ಲವೂ ಕೂಡ ಬಹಳ ಮುಖ್ಯ. ನಮ್ಮ ಒಂದು ಜೀವನ ಕ್ರಮ ಹೇಗಿದೆ ಅದರ ಮೇಲೆ ಅವಲಂಬಿತವಾಗಿರುವಂಥದ್ದು. ಪತ್ರಿಕಾ ರಂಗ ಅಂದರೆ ನಾವು ಕೇವಲ ಪೆನ್ನು ಮತ್ತು ಹಾಳೆಗೆ ಮಾತ್ರ ಸೀಮಿತವಾಗದೆ ಅದರ ಹೊರತಾಗಿಯೂ ಕೂಡ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅನೇಕ ಮಾರ್ಗಗಳಿವೆ. ಈಗಾಗಲೇ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ ರೀತಿಯಲ್ಲೇ ಹಲವಾರು ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘ, ಇಲ್ಲಿಯ ಒಂದು ಸಂಘ ಏನಿದೆ, ಇಲ್ಲಿರುವಂಥ ಪತ್ರಿಕಾ ಮಾಧ್ಯಮದವರು ಕೂಡ ಬಹಳ ವಿಶಿಷ್ಟವಾದಂಥ ವಿನೂತನವಾದಂಥ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡುವ ಮೂಲಕ ಸಮಾಜವನ್ನು ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಜೀವನ ಕ್ರಮದಲ್ಲಿ ಉತ್ತಮ ಬದಲಾವಣೆಗಳಾಗಬೇಕಂದ್ರೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟೇಟಿವ್ ಗುಣಮಟ್ಟದ ಒಂದು ಪತ್ರಿಕಾ ವ್ಯವಸ್ಥೆ ಇರಬೇಕಂದ್ರೆ ಅವರ ಮನೆಯಲ್ಲೂ ಕೂಡ ಒಂದು ಕುಟುಂಬದ ವ್ಯವಸ್ಥೆಯೂ ಕೂಡ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ. ಈ ಒಂದು ಸಹೋದ್ಯೋಗ ಮಾಹಿತಿ ಶಿಬಿರ ಬಹಳ ಅನುಕೂಲಕರವಾಗಿರುವಂಥದ್ದು. ಸರ್ಕಾರ ಅನೇಕವಾದಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿರುತ್ತೆ. ಈಗ ಇದರಲ್ಲಿ ಇವತ್ತು ನಾನು ನೋಡಿರೋ ಪ್ರಕಾರ ಜೇನು ಕೃಷಿ, ಅಣಬೆ ಕೃಷಿ, ಕೋಳಿ, ಮೀನುಗಾರಿಕೆ, ಪಶುಸಂಗೋಪನೆ ಇನ್ನಿತರ ಹಲವಾರು ವಿಷಯಗಳ ಕುರಿತು ಒಂದು ಯೋಜನೆಗಳ ಕುರಿತಾಗಿ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಈಗ ನಮ್ಮಲ್ಲೂ ಕೂಡ ಜಿಲ್ಲಾ ಪಂಚಾಯತ್ ವತಿಯಿಂದ ನರೇಗಾ ವ್ಯಾಪ್ತಿಯಲ್ಲಿ ಯಾರೇ ಜಾಬ್ ಕಾರ್ಡ್ ಹೊರಗಡೆ ಕೂಡ ಅವರಿಗೆ ಇದು ದನ ಸಾಕಾಣಿಕೆ ಪಿಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮೀನು ಸಾಕಾಣಿಕೆ ಅವಕಾಶಗಳಿದೆ. ಅದಾದ ನಂತರ ಕೋಳಿ ಸೆಟ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ಜೇನು ಕೃಷಿಗೆ ಸಬ್ಸಿಡಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಜೊತೆಗೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಸ್ವಾಭೋದ್ಯೋಗ ಯೋಜನೆ 2022ರಲ್ಲಿ ಏನು ನಮ್ಮದು ಜಾರಿಗೆ ಬಂದಿದೆ. ಮುಖ್ಯಮಂತ್ರಿಗಳ ಸ್ವಾಭೋದ್ಯೋಗ ಯೋಜನೆಯಲ್ಲಿ ಸುಮಾರು 10 ಲಕ್ಷದವರು ಕೂಡ ಸಬ್ಸಿಡಿನ ಪಡೆಯಲಿಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕದಲ್ಲಿ ಯೋಜನೆಯಲ್ಲೂ ಕೂಡ 50% ಸಬ್ಸಿಡಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. 20 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ ಅಂದರೆ 10 ಲಕ್ಷ ಸಬ್ಸಿಡಿ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ಇದರಲ್ಲಿ ಯಾರೇ ಬೇಕಾದ್ರೆ ಮುಂದೆ ಬಂದು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅಣಬೆ ಕೃಷಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಣಬೆ ಕೃಷಿ ಜಾಗ ಇದ್ದವರು, ಬಿಲ್ಡಿಂಗ್ ಇದ್ದವರು ಅಣಬೆ ಕೃಷಿ ಮಾಡ್ಬೋದು. ಅಥವಾ ಒಂದು ವೇಳೆ ಈಗಾಗಲೇ ಅಣಬೆ ಕೃಷಿ ಮಾಡ್ತಾ ಅಂತ ವ್ಯಕ್ತಿಗಳಿಂದ ಅಣಬೆಯನ್ನು ತಂದು ಅದನ್ನು ಪ್ರೊಸೆಸಿಂಗ್ ಮಾಡಿ ಒಂದು ಫುಡ್ ಪ್ರಾಡಕ್ಟ್ ಆಗಿ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಸುಮಾರು 15 ಲಕ್ಷಗಳು ಕೂಡ ಫ್ರೀಯಾಗಿ ಸಬ್ಸಿಡಿ ಸಿಗುವಂಥದ್ದು. ಈಗ ಅನೇಕ ರೀತಿಯ ಯೋಜನೆಗಳಿವೆ. ಆ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಸ್ವಾಉದ್ಯೋಗ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದಕ್ಕೆ ಒಂದು ಮನಸ್ಸು, ಒಂದು ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ಯಾವ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಅದರ ಬಗ್ಗೆ ಅರಿವಿರಬೇಕು, ಮತ್ತು ಕಾಳಜಿ ಇರಬೇಕು, ಮತ್ತು ಇಂಟ್ರೆಸ್ಟ್ ಇರಬೇಕು. ಇವುಗಳು ಇದ್ದಾಗ ಮಾತ್ರ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದಾಗ ಪತ್ರಿಕಾ ಮಾಧ್ಯಮದವರು ಕೇವಲ ಪೆನ್ನು ಮತ್ತು ಹಾಳೆಗೆ ಸೀಮಿತವಾಗದೆ ಅದರ ಹೊರತಾಗಿ ಹಲವಾರು ರಂಗಗಳಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಮಿತ್ರರು ತೋರಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಒಂದು ಸಕ್ಸಸ್ ಆಗಲಿ. ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ HR ನಾಯಕ್, ದಕ್ಷಿಣ ಕನ್ನಡ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಪ್ರಸನ್ನಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಪತ್ರಕರ್ತರಿಗೆ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಜೇನು ಕೃಷಿ, ಅಣಬೆ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಬಗ್ಗೆ ಮಾಹಿತಿ ನೀಡಲಾಯಿತು.
ಈ ದಿನ ನಾವು ಕಾರ್ಯನಿರತ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಸ್ವ ಉದ್ಯೋಗಗಳನ್ನು ಬೇರೆ ಬೇರೆ ನಮ್ಮ ಇಲಾಖೆಗಳಲ್ಲಿ ಇರತಕ್ಕಂಥ ಯಾವ ಸ್ವ ಉದ್ಯೋಗಗಳಿಗೆ ಅವಕಾಶ ಇದೆ ಅದನ್ನು ಎಲ್ಲ ಪತ್ರಕರ್ತರ ಮಿತ್ರರಿಗೂ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಮಿತ್ರರು ಇವತ್ತು ಒಂದು 80ರಿಂದ 90 ಜನರಷ್ಟು ನಮ್ಮ ಪತ್ರಕರ್ತರ ಮಿತ್ರರು ಇಲ್ಲಿ ಸೇರಿದರು. ಅವರಿಗೆ ನಾವು ತಿಳಿಸ್ಕೊಟ್ಟಿದ್ವಿ. ತೋಟಗಾರಿಕೆ ಇಲಾಖೆಯಲ್ಲಿ ಮುಖ್ಯವಾಗಿ ಜೇನು ಮತ್ತು ಅಣಬೆ ಕೃಷಿ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಅದಲ್ಲದೆ ಇನ್ನು ಯಾವ್ಯಾವ ಯೋಜನೆಗಳಲ್ಲಿ ಸ್ವ ಉದ್ಯೋಗಗಳನ್ನು ಮಾಡ್ಕೊಳ್ಬೋದು. ಯಾಕೆಂದರೆ ನಮ್ಮಲ್ಲಿ ತೋಟಗಾರಿಕೆ ಬೆಳೆ 90% ಕಲ್ಟಿವೇಷನ್ ಏರಿಯಾದಲ್ಲಿ ತೋಟಗಾರಿಕೆ ಬೆಳೆನೇ ಇದೆ. ನಿಮಗೆ ಸಾಕಷ್ಟು ಉತ್ಪನ್ನಗಳಿದ್ದಾವೆ, ತೋಟಗಾರಿಕೆ ಉತ್ಪನ್ನಗಳನ್ನು, ಅವುಗಳನ್ನು ಹೇಗೆ ಮೌಲ್ಯವರ್ಧನೆ ಮಾಡಿಬಿಟ್ಟು ಅಥವಾ ಸಂಸ್ಕರಣೆ ಮಾಡಿಬಿಟ್ಟು ಮಾಡ್ಬೋದು ಅನ್ನೋದನ್ನು ಸಹ ಇವತ್ತಿನ ದಿನ ತಿಳಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಮೀನುಗಾರಿಕೆ ಪಶುಸಂಗೋಪನೆ ಇಲಾಖೆಯಲ್ಲಿ ವಸಂತ್ ಸಿಟ್ರವರು ತುಂಬ ಚೆನ್ನಾಗಿ ಅವರ ಇಲಾಖೆಯಲ್ಲಿ ಇರತಕ್ಕಂಥ ಕಾರ್ಯಕ್ರಮಗಳು, ಜೊತೆಗೆ ಕೋಳಿ ಫಾರ್ಮ್ ಅಥವಾ ಡೈರಿ ಮಾಡೋದು, ಇಲ್ಲ ಪಿಗ್ರಿ ಮಾಡೋದು, ಗೋಟ್ ರೇರಿಂಗ್ ಅಥವಾ ಬ್ರೀಡಿಂಗ್ ಮಾಡೋದು, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಂತರ ಬೇರೆ ಬೇರೆ ಇಲಾಖೆಯ ಕಾರ್ಯಕ್ರಮಗಳನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಮೀನುಗಾರಿಕೆ ಇಲಾಖೆಯಿಂದ ನಮ್ಮ ಮಂಜುಳಾ ಮೇಡಮ್ ಅವರು ಅಲ್ಲಿ ಇರ್ತಕ್ಕಂಥ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಯಾವ ಯೋಜನೆಗಳಿದ್ದಾವೆ, ಅದರ ಸಹಾಯಧನಗಳು ಏನಿದೆ ಅದನ್ನು ಸಹ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಡಾಕ್ಟರ್ ಫಜಲ್ ಅವರು, ಇವರು ಕನ್ಸಲ್ಟೆಂಟ್ PMFME ಯೋಜನೆಯಲ್ಲಿ ಇರ್ತಕ್ಕಂಥ ಅವಕಾಶಗಳು, ಹೇಗೆ ಫುಡ್ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ಮೊದಲು ನಮಗೆ ಓನ್ಲಿ ಫಿಶ್ ಪ್ರಾಡಕ್ಟ್ಗಳಿಗೆ ಮಾತ್ರ ಅವಕಾಶ ಇತ್ತು ಹೊಸದಾಗಿ ಯೋಜನೆ ಮಾಡಲಿಕ್ಕೆ. ಈಗ ಹೊಸದಾಗಿ ಯೋಜನೆಗಳನ್ನು ಎನಿ ಫುಡ್ ಪ್ರಾಡಕ್ಟ್ ಬಗ್ಗೆ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಅಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು 50% ಸಹಾಯಧನದಂತೆ ಮ್ಯಾಕ್ಸಿಮಮ್ 15 ಲಕ್ಷದವರೆಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ತೋಟಗಾರಿಕಾ ಬೆಳೆಯನ್ನು ಅವಲಂಬಿಸ್ಕೊಂಡಿರ್ಬೋದು ಅಥವಾ ಹೈನುಗಾರಿಕೆಯನ್ನು ಅವಲಂಬಿಸ್ಕೊಂಡಿರ್ಬೋದು, ಇಲ್ಲ ಫಿಶ್ ಪ್ರಾಡಕ್ಟ್ಗಳನ್ನ ಅವಲಂಬಿಸ್ಕೊಂಡ್ಬಿಟ್ಟು ಈ 3 ಇಲಾಖೆಗಳ ಇನ್ನು ಉತ್ಪನ್ನಗಳನ್ನು ಅವಲಂಬಿಸ್ಕೊಳ್ಬಿಟ್ಟು ಸಾಕಷ್ಟು ಉತ್ಪಾದನಾ ಯೂನಿಟ್ಗಳನ್ನು ಮಾಡ್ಬೋದು. ಮೌಲ್ಯವರ್ಧನೆ ಮಾಡಿಬಿಟ್ಟು ಅದಕ್ಕೆ ನಾವು ಸಂಸ್ಕರಣೆ ಮಾಡಿಬಿಟ್ಟು ಮಾಡುವಂಥ ಯೂನಿಟ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಇದರಲ್ಲಿ ತುಂಬ ಅವಕಾಶ ಇದೆ. ಆ ಅವಕಾಶಗಳನ್ನು PMFMಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಂತರ ಅಲ್ಲಿ ಅರ್ಜಿಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಡಿಪಾರ್ಟ್ಮೆಂಟು ಮತ್ತು ಇಲಾಖೆಗಳು ಯಾವ ರೀತಿ ಸಹಕಾರವನ್ನು ಕೊಡ್ತಾವೆ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಾವು ಇವತ್ತು ಸ್ವ ಉದ್ಯೋಗಗಳಿಗೆ ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆಗಳಿಂದ ಯಾವ ಯೋಜನೆಗಳನ್ನು ಕೂಡಿಸ್ಕೊಳ್ಬೋದು, ಸಪ್ರೇಟಾಗಿ ಮಾಡ್ಬೋದು, ಇಲ್ಲ ಬೇರೆ ಬೇರೆಯಾಗಿ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಇವತ್ತು ನಾವು ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ವಿ. ಇದನ್ನು ತಾವು ಮಾಡೋದ್ರ ಜೊತೆಗೆ ತಮಗೆ ಅವಕಾಶಗಳನ್ನು ತಿಳಿಸ್ಕೊಟ್ಟಿದ್ವಿ. ತಾವು ಇದರಲ್ಲಿ ಇನ್ವಾಲ್ವ್ ಆಗ್ಬೋದು. ಜೊತೆಗೆ ತಾವೆಲ್ಲ ಪತ್ರಕರ್ತರ ಮಿತ್ರರಾಗಿರೋದ್ರಿಂದ ನೀವುಗಳು ಇದನ್ನು ಡಿಸಾಮಿನೇಟ್ ಅಂದರೆ ಬೇರೆ ನಿಮ್ಮ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಈ ಕಾರ್ಯಕ್ರಮದ ಉಪಯೋಗಗಳನ್ನು ಸಹ ಸಾರ್ವಜನಿಕರಿಗೆ ಮುಟ್ಟಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ.